ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಉಲ್ಲಾಸ್ ಅಗರಬತ್ತಿ. ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ತನ್ನಿರಿ. ಸಹ ಪ್ರಾಯೋಜಕರು ದಿಶಾ ಸರ್ಜಿಕಲ್ ಮತ್ತು ಲೈಫ್ ಕೇರ್. ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ಶ್ರೀದೇವಿ ನೀ ನಮ್ಮ ಮೂಕಾಂಬಿಕೆ, ನೂರಾರು ನಮಸ್ಕಾರ ಸಿರಿಪಾದಕ್ಕೆ. ಶ್ರೀದೇವಿ ನೀ ನಮ್ಮ ಮೂಕಾಂಬಿಕೆ, ನೂರಾರು ನಮಸ್ಕಾರ ಸಿರಿಪಾದಕ್ಕೆ. ಶರಣಂದ ಭಕ್ತರಿಗೆ ನೀ ಕಲ್ಪವಲ್ಲಿ, ಶರಣಂದ ಭಕ್ತರಿಗೆ ನೀ ಕಲ್ಪವಲ್ಲಿ. ನಿನಗಾರು ಸರಿಸಾಟಿ ಮೂಲೋಕದಲ್ಲಿ. ಶ್ರೀದೇವಿ ನೀ ನಮ್ಮ ಮೂಕಾಂಬಿಕೆ, ನೂರಾರು ನಮಸ್ಕಾರ ಸಿರಿಪಾದಕ್ಕೆ. ಜಯ ದೇವಿ ಜಯ ಜನನಿ ಜಗನ್ನಾಯಕಿ, ಜಯ ವಿಜಯ ನೀಡು ಜಗದ್ರಕ್ಷಕಿ. ಜಯ ದೇವಿ ಜಯ ಜನನಿ ಜಗನ್ನಾಯಕಿ, ಜಯ ವಿಜಯ ನೀಡು ಜಗದ್ರಕ್ಷಕಿ. ಕೊಡಚಾದ್ರಿಯಿಂದಿಳಿದ ಕರುಣಾಮಯಿ, ಕೊಡಚಾದ್ರಿಯಿಂದಿಳಿದ ಕರುಣಾಮಯಿ. ಕೊಲ್ಲೂರಿನಲ್ಲಿರುವ ಮಮತಾಮಯೇ, ಶ್ರೀದೇವಿ ನೀ ನಮ್ಮ ಮೂಕಾಂಬಿಕೆ, ನೂರಾರು ನಮಸ್ಕಾರ ಸಿರಿಪಾದಕ್ಕೆ. ಚಾಮುಂಡಿ ನೀನೇ ಮಾಲಕುಮಿ ನೀನೇ, ಶೃಂಗೇರಿಯಲ್ಲಿರುವ ಶಾರದೆಯು ನೀನೇ. ಚಾಮುಂಡಿ ನೀನೇ ಮಾಲಕುಮಿ ನೀನೇ, ಶೃಂಗೇರಿಯಲ್ಲಿರುವ ಶಾರದೆಯು ನೀನೇ. ಶ್ರೀಶಂಕರಾರ್ಯರ ಆರಾಧ್ಯ ದೇವಿ, ಶ್ರೀಶಂಕರಾರ್ಯರ ಆರಾಧ್ಯ ದೇವಿ. ಶ್ರೀಶಕ್ತಿ ನೀನೇ ಹೇ ದೇವದೇವಿ, ಶ್ರೀದೇವಿ ನೀ ನಮ್ಮ ಮೂಕಾಂಬಿಕೆ, ನೂರಾರು ನಮಸ್ಕಾರ ಸಿರಿಪಾದಕ್ಕೆ. ಮಂಗಳೂರಿನಿಂದ ಕಾಸರಗೋಡು ರಾಷ್ಟ್ರೀಯ ಹೆದ್ದಾರಿ 17ರಲ್ಲಿ ಸಿಗುವ ಕೊಲ್ಯದಲ್ಲಿ ಕಾಣಸಿಗುವ ಕ್ಷೇತ್ರ ಶ್ರೀದೇವಿ ಮೂಕಾಂಬಿಕಾ ದೇವಸ್ಥಾನ. ಶ್ರೀ ಕೊಲ್ಯ ಮಠದ ರಾಜಯೋಗಿ ಜಗದ್ಗುರು ಶ್ರೀ 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 ರಮಾನಂದ ಸ್ವಾಮೀಜಿ ಪ್ರತಿಷ್ಠಾಪಿಸಲ್ಪಟ್ಟ ಕ್ಷೇತ್ರ. ದಿನದಿಂದ ದಿನಕ್ಕೆ ಕೊಲ್ಯ ಆಶ್ರಮಕ್ಕೆ ಬರುವ ಭಕ್ತರ ಸಂಖ್ಯೆ ವೃದ್ಧಿಸತೊಡಗಿತು. ನಾನಾ ಕಾರಣಗಳಿಂದ ಜೀವನದಲ್ಲಿ ದುಃಖಿತರಾದವರು ತಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ಈ ಯೋಗಿಯ ಬಳಿ ಬರಲಾರಂಭಿಸಿದರು. ಹಲವು ಭಕ್ತರ ಕಷ್ಟಗಳಿಗೆ ಪರಿಹಾರ ನೀಡಿದ ಸ್ವಾಮೀಜಿ ಬಡವರ ದೀನದಲಿತರ ಕಣ್ಣೀರನ್ನು ಒರೆಸಿದ ಮಠಾಧೀಶರು. ಸ್ವಾಮೀಜಿ ಬಳಿ ಪ್ರಶ್ನೆ ಕೇಳಲು ಊರ ಪರವೂರ ಭಕ್ತರು ಬರುತ್ತಿದ್ದರು. ಕ್ಷೇತ್ರದ ಹಿನ್ನೆಲೆ ನೋಡೋದಾದರೆ ಆದಿ ಶಂಕರಾಚಾರ್ಯರು ಕೊಲ್ಲೂರಿನಿಂದ ಶ್ರೀದೇವಿ ಮೂಕಾಂಬಿಕೆಯನ್ನು ಕೇರಳದ
ಚೋಟಾನಿಕರ ಎಂಬಲ್ಲಿಗೆ ಕರೆದುಕೊಂಡು ಹೋಗುತ್ತಿರುವಾಗ ದಾರಿ ಮಧ್ಯೆ ಕತ್ತಲಾಯಿತು. ಸಂಧ್ಯಾ ವಂದನೆ ಮತ್ತು ವಿಶ್ರಾಂತಿಗಳಿಗಾಗಿ ಅವರು ಇಲ್ಲಿದ್ದ ಕೋಲ ಮಹರ್ಷಿಗಳ ಶಿಷ್ಯರ ಆಶ್ರಮದಲ್ಲಿ ಆ ದಿನ ನಿಂತರು. ಅವರೊಂದಿಗೆ ಬಂದಿದ್ದ ಮೂಕಾಂಬಿಕೆ ದೇವಿಯು ಕೊಲ್ಯದಲ್ಲೇ ಶಂಖ ಚಕ್ರ ಅಭಯ ವರದ ಹಸ್ತಳಾಗಿ ನೆಲೆ ನಿಂತಳು ಎಂದು ಆನಂತರದ ಕಾಲದಲ್ಲಿ ಬೆಳ್ಮಾತ್ ಮಾಯ ವಂಶಸ್ಥರಾದ ಬ್ರಹ್ಮಚಾರಿಣಿಯಾಗಿದ್ದ ಕೋಡಿ ಮತ್ತು ಬೀರು ಎಂಬ ಸಹೋದರಿಯರು ತಮ್ಮ ಕುಲದೇವತೆಯಾದ ಶ್ರೀ ಭಗವತಿ ದೇವಿಯ ಉತ್ಸವಕ್ಕೆ ಮಂಜೇಶ್ವರ ಉದ್ಯಾವರ ಭಗವತಿ ದೇವಸ್ಥಾನಕ್ಕೆ ಹೋಗಿ ಶ್ರೀ ಭಗವತಿಯನ್ನು ಆವಾಹಿಸಿ ತಂದು ಸ್ಥಾಪಿಸಿದ ಸ್ಥಳದಲ್ಲಿಯೇ ಕೊಲ್ಯಾಶ್ರಮವಿರುವುದು ಎಂದು ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕಂಡುಬಂತು. ಆ ಸಹೋದರಿಯರು ತಮ್ಮಲ್ಲಿದ್ದ ದೈವಿ ಶಕ್ತಿಯ ಪ್ರಭಾವದಿಂದ ಈಗ ಆಶ್ರಮ ಇರುವ ಸ್ಥಳದ ಎದುರಿನಲ್ಲಿಯೇ 2 ಬಾವಿಗಳನ್ನು ತಮ್ಮ ಕೈಯಲ್ಲಿದ್ದ ಗೆಜ್ಜೆ ಕತ್ತಿ ಮತ್ತು ಸೌಟೊಂದರ ತುದಿಯಿಂದಲೇ ಅಗೆದು ಆ ನೀರಿನಿಂದ ದೇವಿಗೆ ಅಭಿಷೇಕ ಮಾಡಿಸಿದ್ದರೆಂದು ಕಂಡುಬಂತು. ಜಯ 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 ಶ್ರೀ ಜಗನ್ಮಾತೃಕೆ. ಜಯ 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 ಶ್ರೀ ಜಗನ್ಮಾತೃಕೆ. ಶಿರಬಾಗಿ ವಂದಿಸುವೆ ಮೂಕಾಂಬಿಕೆ. ಜಯ 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 ಶ್ರೀ ಜಗನ್ಮಾತೃಕೆ. ಶಿರಬಾಗಿ ವಂದಿಸುವೆ ಮೂಕಾಂಬಿಕೆ. ಜಯ 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 ಶ್ರೀ ಜಗನ್ಮಾತೃಕೆ. ಆ ಮಣಿದ್ವೀಪ ಶೋಭಿಸುವ ಶ್ರೀಮಾತೆಗೆ. ಚಿಂತಾಮಣಿ ಗೃಹದ ಪರಶಿವನ ಜಾಯೆ. ಮಣಿದ್ವೀಪ ಶೋಭಿಸುವ ಶ್ರೀಮಾತೆಗೆ. ಚಿಂತಾಮಣಿ ಗೃಹದ ಪರಶಿವನ ಜಾಯೆ. ಶಿವಾಕಾರ ಮಂಚದಿ ಮಂಡಿಸಿಹ ಮಾಯೆ. ಆ ಶಿವಾಕಾರ ಮಂಚದೆ ಮಂಡಿಸಿಹ ಮಾಯೆ. ಶ್ರೀದೇವಿ ನೀನಾದೆ ಶ್ರೀ ಪದ್ಮನಿಲಯೇ. ಜಯ 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 ಶ್ರೀ ಜಗನ್ಮಾತೃಕೆ. ಶಿರಬಾಗಿ ವಂದಿಸುವೆ ಮೂಕಾಂಬಿಕೆ. ಜಯ 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 ಶ್ರೀ ಜಗನ್ಮಾತೃಕೆ. ದಿವ್ಯಮಣಿ ಮುಕುಟದ ಪ್ರಭೆ ಚೆಲ್ಲುವೆ. ದಿವ್ಯ ಮಂಗಳ ರೂಪ ಧರಿಸಿ ನೀ ಮೆರೆವೆ. ದಿವ್ಯಮಣಿ ಮುಕುಟದ ಪ್ರಭೆ ಚೆಲ್ಲುವೆ. ಶ್ರೀ ಕ್ಷೇತ್ರವನ್ನು ಪ್ರವೇಶಿಸುವಾಗ ಶ್ರೀ ಮಂತ್ರಗುಳಿಗ ಮತ್ತು ರಕ್ತೇಶ್ವರಿ ದೇವಿಯ ಸಾನ್ನಿಧ್ಯವನ್ನು ಕಾಣಬಹುದು. ಶ್ರೀ ಶಂಕರ ತೀರ್ಥವು ಇಲ್ಲಿದೆ. ಇಲ್ಲಿ ಪೂಜೆ ಮಾಡಿಸಿದರೆ ರೋಗ ಮತ್ತು ಚರ್ಮ ರೋಗ ನಿವಾರಣೆಯಾಗುತ್ತದೆ ಎಂಬ ನಂಬಿಕೆ ಇದೆ. ಒಳ ಪ್ರವೇಶಿಸಿದರೆ ಕುಮಾರನ ರೂಪದಲ್ಲಿ ಕೃಷ್ಣನನ್ನ ನೋಡಬಹುದು. ಶ್ರೀ ಕ್ಷೇತ್ರವನ್ನು ಸ್ಥಾಪಿಸಿದ ಶ್ರೀ 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 ಜಗದ್ಗುರು ರಮಾನಂದ ಸ್ವಾಮೀಜಿಯವರು ಮೇ 5, 2016ರಂದು ಇಹಲೋಕ ತ್ಯಜಿಸಿದರು. ಸ್ವಾಮೀಜಿಯ ಸಮಾಧಿಯ ಸ್ಥಳವನ್ನು ನಾವಿಲ್ಲಿ ಕಾಣಬಹುದು. ದೇವಸ್ಥಾನ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಮಹಾಬಲ ಶೆಟ್ಟಿ ಕ್ಷೇತ್ರದ ಕುರಿತು ಈ ರೀತಿ ಹೇಳುತ್ತಾರೆ. ತಾಯಿ ಮೂಕಾಂಬಿಕೆಯ ದಿವ್ಯ ಸನ್ನಿಧಾನ ಇದು. ಈ ಒಂದು ಕ್ಷೇತ್ರ ಪರಮ ಪೂಜ್ಯ ಶ್ರೀ ಶ್ರೀ ರಮಾನಂದ ಸ್ವಾಮೀಜಿಗಳವರ ಸಂಕಲ್ಪ ಮತ್ತು ಪ್ರಾರ್ಥನೆಯಂತೆ ಇಲ್ಲಿ ಸ್ಥಾಪಿತವಾಗಿದೆ. ಈ ಗರ್ಭಗುಡಿ ಸ್ಥಾಪನೆಯಾಗುವ ಮುಂಚೆ ಸ್ವಾಮೀಜಿಯವರು ಇದ್ರ ಭಾಗದಲ್ಲಿದ್ದಂಥ ಒಂದು ಸಣ್ಣ ಆಶ್ರಮ, ರಮಾನಂದ ಆಶ್ರಮ ಅಂತ ಹೇಳುವ ಹೆಸರಿನಲ್ಲಿ ಇದ್ದರು. ಮೂಲತಃ ಇದು ಸ್ಥಾಪನೆ ಆಗುವ ಮುಂಚೆಯೂ ಕೂಡ ಸ್ವಾಮೀಜಿಯವರು ಇಲ್ಲೇ ಇದ್ದು ಈ ಕ್ಷೇತ್ರದಲ್ಲೇ ಇದ್ದುಕೊಂಡು ತಪಶ್ಚರ್ಯನ್ನು ಆಚರಿಸಿ ಎಲ್ಲ
ನೊಂದ ಜನರ ಸಾಂತ್ವನದ ಧ್ವನಿಯಾಗಿದ್ದರು. ಬಂದಂತಹ ಭಕ್ತರಿಗೆಲ್ಲ ವಿಭೂತಿಯನ್ನು ನೀಡುವ ಮೂಲಕವಾಗಿ ಸ್ವಾಮೀಜಿಯವರು ವಿಭೂತಿ ಸ್ವಾಮಿಗಳೆಂದೇ ಸುಪ್ರಸಿದ್ಧರು. ಮಾತ್ರ ಅಲ್ಲ, ಮೂಕಾಂಬಿಕೆಯ ಆರಾಧ್ಯ ದೇವಿ ಅವರದ್ದಾಗಿದ್ದು ಮೂಕಾಂಬಿಕೆಯನ್ನು ಒಲಿಸಿಕೊಂಡವರು. ಶ್ರೀ ಕ್ಷೇತ್ರ ಕೊಲ್ಲೂರಿಗೆ ಹೋಗಿ ಅಲ್ಲಿ ತಪಶ್ಚರ್ಯೆಯನ್ನು ಆಚರಿಸಿ ಆ ಮೂಲಕವಾಗಿ ದೇವಿಯ ಸಂಕಲ್ಪದ ಹಾಗೆ ಇಲ್ಲಿ ಈ ಕ್ಷೇತ್ರವನ್ನು ಕೂಡ ಮಾಡಿದ್ದಾರೆ. ಈ ಕ್ಷೇತ್ರಕ್ಕೂ ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರಕ್ಕೂ ಒಂದು ಅವಿನಾಭಾವವಾದಂತಹ ಸಂಬಂಧ ಇದೆ. ಆದ್ದರಿಂದ ಭಕ್ತ ಜನರೆಲ್ಲ ಇದನ್ನು ತೆಂಕಣ ಕೊಲ್ಲೂರು ಎಂಬುದಾಗಿ ಕರೆಯುತ್ತಾ ಇದ್ದಾರೆ. ಆದಿಶಂಕರಾಚಾರ್ಯರು ಹಿಂದೊಮ್ಮೆ ಅವರ ಜೀವಿತ ಕಾಲದಲ್ಲಿ ಈ ಕ್ಷೇತ್ರಕ್ಕೆ ಸಂದರ್ಶನ ಕೊಟ್ಟಿದ್ದಾರೆ. ಅವರ ಪವಿತ್ರವಾದಂತಹ ಪಾದಧೂಳಿ ಈ ಕ್ಷೇತ್ರಕ್ಕೆ ಪದಾರ್ಪಣೆಯಾಗಿದೆ ಎನ್ನುವಂತಹ ಐತಿಹ್ಯವೂ ಇದೆ. ಅದೇ ರೀತಿಯಲ್ಲಿ ಕೋಡಿ ಬೀರು ಎಂಬಂತಹ ದೈವಗಳ ಹಿನ್ನೆಲೆಯೂ ಈ ಕ್ಷೇತ್ರಕ್ಕಿದೆ, ಕ್ಷೇತ್ರ ಮಹಾತ್ಮೆ ಇದೆ. ಹಾಗಾಗಿ ತೆಂಕಣದ ನಮಗೆ ಅರಾವತ್ತೆ ಇದಕ್ಕೆ ಬೇಕಾದಂತಹ ಅವರು ನಮ್ಮ ಇದರ ಮೂಲ ಸ್ಥಾಪಕರಾಗಿ ಇಲ್ಲಿಗೆ ಎಲ್ಲ ವೈದಿಕವಾದಂತಹ ಕ್ರಿಯೆಗಳನ್ನು ಮಾಡುವಂಥವರು ತೆಂಕಣ ಕ್ಷೇತ್ರದಲ್ಲಿ ಇದ್ದಾರೆ. ಸ್ವಾಮೀಜಿಯವರ ಸಂಕಲ್ಪದ ಹಾಗೆ ಇಲ್ಲಿ ಕ್ಷೇತ್ರ ನಡೆದುಕೊಂಡು ಬಂದಿದೆ. ಪ್ರತಿ ವರ್ಷ ಕೂಡ ಭಾಳ ವಿಜೃಂಭಣೆಯಿಂದ ನವರಾತ್ರಿ ಮಹೋತ್ಸವ ಇಲ್ಲಿ 9 ದಿವಸವೂ ಕೂಡ ಜರುಗುತ್ತಾ ಇದೆ. ಅದೇ ರೀತಿಯಲ್ಲಿ ದೈವಗಳು ಅಲ್ಲಿ ಗುಳಿಗನ ಮತ್ತು ರಕ್ತೇಶ್ವರಿ ದೈವದ ಪ್ರತಿಷ್ಠಾಪನೆಯೂ ಆಗಿದೆ. ಜಾತ್ರೆ ಕಳೆದ ಕೂಡಲೇ ಅದೇ ದಿವಸ ಸಂಜೆಗೆ ದೈವಗಳ ಸೇವೆ ಕೂಡ ನಡೆಯುತ್ತಿದೆ. ವಿಶೇಷವಾಗಿ ಧ್ವಜಾರೋಹಣವಾಗಿ 5 ದಿವಸದ ಜಾತ್ರೆ ಉತ್ಸವ ಮತ್ತು ಆರಾಟೋತ್ಸವಕ್ಕೆ ಸನಿಹದಲ್ಲಿರುವಂತಹ ತೀರ್ಥದಲ್ಲಿ ಕೆರೆಯಲ್ಲಿ ದೇವರು ಮಿಂದು ಶುದ್ಧವಾಗುವಂತಹ ದಿವಸ. ಹೀಗೆ ನಾನಾ ವಿಧಗಳಿಂದ ಮುಖ್ಯವಾಗಿ ಆರ್ಥಿಕವಾಗಿ ಬಹಳ ಹಿಂದುಳಿದ ಕ್ಷೇತ್ರ ಇದಾದದ್ದು ಕೂಡ ಭಕ್ತಜನರ ಆ ಅವರದ್ದಾದಂತಹ ನಂಬಿಕೆಯಿಂದ ಅವರದ್ದಾದಂತಹ ಕೊಡುಗೆಯಿಂದ, ವಿಶೇಷವಾಗಿ ಭಕ್ತಜನರ ಕೊಡುಗೆಯಿಂದ ಈ ಕ್ಷೇತ್ರ ನಿಂತಿದೆ. ಯಾವುದೇ ಹೇಳಿಕೊಳ್ಳುವಂತಹ ದೊಡ್ಡ ದಾನಿಗಳ ಪಟ್ಟಿ ಅಂತ ಇಲ್ಲಿ ಇಲ್ಲ. ಆದರೆ ಭಕ್ತಜನರು ಬಹಳವಾಗಿ ಈ ಜಿಲ್ಲೆಯಿಂದ ಮಾತ್ರ ಅಲ್ಲ, ಹೊರಗಿನ ಜಿಲ್ಲೆಯಲ್ಲಿ ಕೂಡ, ಕೇರಳದಲ್ಲಿ ಕೂಡ ಅಸಂಖ್ಯಾತ ಭಕ್ತರು ಕೊಲ್ಲಿಯ ಮೂಕಾಂಬಿಕಾ ಕ್ಷೇತ್ರದ ಭಕ್ತರಿದ್ದಾರೆ. ಅವರ ಸಹಕಾರದಿಂದ, ಅವರ ಸಹಾಯದಿಂದ ಮತ್ತು ಅವರ ಶ್ರದ್ಧಾಭಕ್ತಿಯಿಂದ ಈ ಕ್ಷೇತ್ರದಲ್ಲಿ ಇಷ್ಟುವರೆಗೆ ಸೇವೆ ನಡೆದುಕೊಂಡು ಬಂದಿದೆ. ಹಾಗಾಗಿ ಆರ್ಥಿಕವಾಗಿ ಹಿಂದುಳಿದರೂ ಕೂಡ ಭಕ್ತರ ಶ್ರದ್ಧಾಭಕ್ತಿಗಳಿಗೆ ಯಾವುದೇ ರೀತಿಯ ಕೊರತೆ ನ್ಯೂನತೆ ಇಲ್ಲ. ಅದು ಶ್ರೀದೇವಿಯ ಮಹಾತ್ಮೆ ಎಂದೇ ಹೇಳಬೇಕು. ಮಾತ್ರ ಅಲ್ಲ, ಶ್ರೀ ಸನ್ನಿಧಿಯಲ್ಲಿ ಶ್ರೀಚಕ್ರ ಸಾನ್ನಿಧ್ಯವು ಕೂಡ ಇದೆ. ಅದು ಕೂಡ ವಿಶೇಷವಂತಹ ಸಾನ್ನಿಧ್ಯ ಇದೆ. ಆದ ಕಾರಣ ಬಹುಶಃ ಇಷ್ಟೆಲ್ಲ ಭಕ್ತಾದಿಗಳ ಆಕರ್ಷಣೆ ಅದರದ್ದೇ ಪ್ರಭಾವವಿರಲಿಕ್ಕಬಹುದು. ಹಾಗಾಗಿ ಯಥಾಸಾಧ್ಯ ನಮಗೆ ಸಾಧ್ಯ ಇರುವ ಹಾಗೆ ಸಮಿತಿಯನ್ನು ಮಾಡಿಕೊಂಡು ಅದರ ಮುಖಾಂತರವಾಗಿ ನಾವು ಇಲ್ಲಿ ಆಡಳಿತ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಜಾತ್ರೆಯ ಸಂದರ್ಭ ಫೆಬ್ರವರಿಯಲ್ಲಿ, ಜಾತ್ರೆಯ ಸಂದರ್ಭ ಮಾತ್ರ ನಮಗೆ ಸ್ವಲ್ಪ ಆರ್ಥಿಕ ಸಂಕಷ್ಟ, ಯಾಕಂದರೆ ವಿಶೇಷವಾದ ಖರ್ಚು ವೆಚ್ಚ ಆಗ್ತದೆ. ಆದರೆ ಅದನ್ನು ಸರಿದೂಗುವಾಗೆ ನವರಾತ್ರಿ ಸಂದರ್ಭದಲ್ಲಿ ನಮಗೆ ಸ್ವಲ್ಪ ಎಕ್ಸೆಸ್ ಉಳಿತದೆ, ನಮ್ಮ ಖರ್ಚು ಕಳೆದು. ಅಲ್ಲಿ ಸಮತೋಲನ ಮಾಡಿ ನಾವು ಭಾಳ ಶ್ರಮಪಟ್ಟು ಕ್ಷೇತ್ರವನ್ನು ಮುನ್ನಡೆಸ್ತಾ ಬಂದಿದ್ದೇವೆ. ಒಂದು ಕಾಲದಲ್ಲಿ ಬರೀ ಬೆಟ್ಟುಗದ್ದೆಯ ಪ್ರದೇಶ ಇದು. ಇವತ್ತು ವಿಶೇಷವಾದಂಥ ಜನಾಕರ್ಷಣೆ ಮತ್ತು ಭಕ್ತಾದಿಗಳ ಶ್ರದ್ಧಾ ಕೇಂದ್ರವಾಗಿ ಇವತ್ತು ಕೊಲ್ಲಿಯ ಮೂಕಾಂಬಿಕಾ ಕ್ಷೇತ್ರ ಅಂದರೆ ದೇವಿ ಕ್ಷೇತ್ರ. ಕಳೆದ ಬಾರಿ ನಾವು ನವರಾತ್ರಿಗೆ ವಿಶೇಷವಾಗಿ ಶ್ರೀಮದ್ ದೇವಿ ಭಾಗವತ ಎಂಬಂತಹ 12 ದಿವಸದ ಹರಿಕಥಾ, 12 ದಿವಸದ ನಿರಂತರವಾದಂತಹ ದೇವಿ ಭಾಗವತದ ಹರಿಕಥಾ ಕಾರ್ಯಕ್ರಮವನ್ನು ಇಲ್ಲಿ ನವರಾತ್ರಿ ವಿಶೇಷವಾಗಿ ಇಷ್ಟುವರೆಗೆ ಮಾಡಲಿಲ್ಲ. ಅದು ಕೂಡ ವಿಶೇಷವಾಗಿ ಜನಾಕರ್ಷಣೆಯನ್ನು ಮತ್ತು ಜನರ ಶ್ರದ್ಧೆಯನ್ನು ತಮ್ಮಡಿಗೆ ಸೆಳೆದಿದೆ. ಜೀರ್ಣೋದ್ಧಾರ ಆಗಲಿಕ್ಕಿದೆ. ಗರ್ಭಗುಡಿಯದ್ದು ಕೂಡ ಅದಕ್ಕೆ ನಾವು ವಿಶೇಷವಾಗಿ ಅದನ್ನು ಮಾಡಲಿಕ್ಕೆ ಬರೋದಿಲ್ಲ. ಆದರೆ ಅದರ ಬಗ್ಗೆ ಸ್ವಲ್ಪ ಸಣ್ಣ ಪುಟ್ಟದಾದಂತಹ ರಿಪೇರಿ ಕೆಲಸಗಳು ಬೇಕಾಗ್ತದೆ. ಮತ್ತು ಬ್ರಹ್ಮಕಲಶವನ್ನು ಬರುವ ಜನವರಿಯಿಂದಲಾಗಾಯಿತು ಮಾಡಬೇಕು ಅಂತ ತಂತ್ರಿಗಳ ನಿರ್ದೇಶನ ಮೇರೆಗೆ ನಾವು ತೀರ್ಮಾನ ಮಾಡಿದ್ವಿ. ಬರುವ ಜನವರಿ ಫೆಬ್ರವರಿಯ ಒಳಗಾಗಿ ವಿಶೇಷವಾಗಿ ಬ್ರಹ್ಮಕಲಶ ಅಭಿಷೇಕವು ನಡೆಯಲಿಕ್ಕಿದೆ. ಇದು ನಮ್ಮ ವಿಶೇಷವಾದಂತಹ ಕಾರ್ಯಯೋಜನೆ. ಮತ್ತು ಪ್ರತಿ ಶುಕ್ರವಾರ ಇಲ್ಲಿ ಅನ್ನದಾನ ಅಂದರೆ ವಿಶೇಷವಾಗಿ ಯಾರಾದರೂ ಭಕ್ತರು ಸಹಾಯ ಮಾಡಿದರೆ ಅವರ ಮೂಲಕವಾಗಿ ಅನ್ನದಾನ, ಇಲ್ಲದಿದ್ದರೆ ಕ್ಷೇತ್ರದ ವತಿಯಿಂದ ಅಂತೂ
ಒಮ್ಮೆ ಪ್ರಾರಂಭವಾದಂತಹ ಅನ್ನದಾನ ಕಾರ್ಯಕ್ರಮ ನಿರಂತರವಾಗಿ ಪ್ರತಿ ಶುಕ್ರವಾರ ನಡೀತಾ ಇದೆ. ವಿಶೇಷವಾಗಿ ಹೊರಗಿಂದ ಜನಗಳು ಬರ್ತಾ ಇದ್ದಾರೆ. ನಮ್ಮ ಕಲಶ ಈಗ ನಾವು ಒಂದು ಸಂಕಲ್ಪ ಮಾಡಿದ್ದೇವೆ. ಅದನ್ನು ವಿಶೇಷ ಒಂದು ಹೆಚ್ಚಿನ ರೀತಿಯಲ್ಲಿ ಸ್ವಲ್ಪ ಅಂದರೆ ಕೆಲವೊಂದು ಸಣ್ಣ ಪುಟ್ಟ ಕೆಲಸಗಳು ಇದಕ್ಕೆ ಸಂಬಂಧಪಟ್ಟಂತಹ ಕಟ್ಟಡದ ಕೆಲಸಗಳು ಆಗಲಿಕ್ಕಿವೆ. ಅದಕ್ಕೆ ವಿಶೇಷ ಯೋಜನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ವಿಶೇಷವಾದಂಥ ಒಂದು ಸಮಿತಿಯನ್ನು ಮಾಡಿ, ಬ್ರಹ್ಮಕಲಶೋತ್ಸವ ಸಮಿತಿಯನ್ನು ಮಾಡಿ, ಊರವರ ಭಕ್ತಾದಿಗಳ ಪರ ಊರವರ ಸಹಕಾರದಿಂದ ಇದನ್ನು ಮಾಡಬೇಕು ಅಂತ ನಾವು ಸಂಕಲ್ಪ ಮಾಡಿದ್ದೇವೆ. ನಮ್ಮ ಸಂಕಲ್ಪ ಮಾತ್ರ ತಾಯಿ ಅದನ್ನು ನೆರವೇರಿಸಿಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. जय 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 श्री जगन्मातृके ದೇವಸ್ಥಾನದ ಒಳ ಪ್ರವೇಶಿಸಿದ್ರೆ ಎಡಭಾಗದಿಂದ ಶ್ರೀ ಸುಬ್ರಹ್ಮಣ್ಯ ಮತ್ತು ನಾಗದೇವರ ಗುಡಿಯನ್ನು ನೋಡಬಹುದು. ಗರ್ಭಗುಡಿಯ ಹಿಂಭಾಗದಲ್ಲಿ ಶ್ರೀ ಸಿದ್ಧಿವಿನಾಯಕ ದೇವರು, ಕಾಶಿಯಿಂದ ತಂದ ಶಿವಲಿಂಗ, ಕಾಶಿ ಶ್ರೀ ವಿಶ್ವನಾಥ ದೇವರು, ಶ್ರೀ ಅನ್ನಪೂರ್ಣೇಶ್ವರಿ ದೇವಿ ಒಂದೇ ಗುಡಿಯಲ್ಲಿ ನೋಡಬಹುದು. ಹರಿಹರ ಸುತ್ತ ಶ್ರೀ ಅಯ್ಯಪ್ಪ ದೇವರ ಗುಡಿ, ಗರ್ಭಗುಡಿಯ ಮುಂಭಾಗದಲ್ಲಿ ಶ್ರೀ ವೇಣುಗೋಪಾಲಕೃಷ್ಣ ದೇವರ ಗುಡಿಯನ್ನು ಕಾಣಬಹುದು. ಗರ್ಭಗುಡಿಯಲ್ಲಿ ಶ್ರೀ ಚಕ್ರದ ಮೇಲೆ ಕುಳಿತ ಶ್ರೀದೇವಿ ಮೂಕಾಂಬಿಕೆಯನ್ನು ನೋಡಬಹುದಾಗಿದೆ. ಶ್ರೀ ಕ್ಷೇತ್ರದ ಅರ್ಚಕರಾದ ಶ್ಯಾಮ್ ಪ್ರಕಾಶ್ ಭಟ್ ಪೂಜಾ ವಿಧಿವಿಧಾನಗಳ ಬಗ್ಗೆ ವಿವರಿಸೋದು ಹೀಗೆ. ಕ್ಷೇತ್ರದಲ್ಲಿ ಮೂಕಾಂಬಿಕೆ ಹಾಗೂ ಪರಿವಾರ ದೇವಗಳು, ಮಹಾಗಣಪತಿ, ಸಿದ್ಧಿವಿನಾಯಕನು ಹಾಗೂ ಕಾಶಿ ವಿಶ್ವನಾಥ ಹಾಗೂ ಕಾಶಿಯಿಂದ ಬಂದಂತಹ ಅನ್ನಪೂರ್ಣೇಶ್ವರಿ ಹಾಗೂ ಅಯ್ಯಪ್ಪ ದೇವರು, ಶ್ರೀ ಶಾಸ್ತಾರ ದೇವರು, ಹಾಗೆ ಶ್ರೀ ವೇಣುಗೋಪಾಲಕೃಷ್ಣ ಸ್ವಾಮಿ ದೇವರು, ಹಾಗೆ ಸುಬ್ರಹ್ಮಣ್ಯ ನಾಗದೇವರು, ಹಾಗೆ ಮೂಕಾಂಬಿಕೆ ಹಾಗೂ ಕ್ಷೇತ್ರದ ದೈವಗಳು ರಕ್ತೇಶ್ವರಿ ದೈವ ಮತ್ತು ಮಂತ್ರಗುಳಿಗ ಹಾಗೂ ಕ್ಷೇತ್ರದ ಮೂಲಪೀಠದಲ್ಲಿ ಆದಿಶಕ್ತಿಯನ್ನು ದಿನನಿತ್ಯ ನಾವು ಪೂಜಿಸಿಕೊಂಡಿದ್ದೇವೆ, ಹಾಗೆ ಬರ್ತಾ ಇದ್ದೇವೆ. ಹಾಗೆ ಸ್ವಾಮೀಜಿಯವರು ಇರುವಾಗ ಕ್ಷೇತ್ರದ ತಂತ್ರಿಗಳು ಹಾಗೂ ಕ್ಷೇತ್ರದ ತಂತ್ರಿಗಳು ಅಜಗತ್ ಶಾಸ್ತ್ರ ಶರ್ಮನ್ನಪುರಿ ಕೇರಳದವರು, ಹಾಗೆ ಪಟ್ಟಾಂಬಿಯವರು, ಹಾಗೆ ಈ ಕ್ಷೇತ್ರದಲ್ಲಿ ಚಿಂತನಾ ಪ್ರಶ್ನೆ ಮಾಡುವಾಗ ಆದ್ಯ ಪ್ರಶ್ನೆಯಲ್ಲಿ ಕಂಡದ್ದು ಅವರನ್ನು, ಹಾಗೆ ಅವರನ್ನು ಇಲ್ಲಿಗೆ ಕರೆಸಿ ಅವರ ಮೂಲಕ ಇದನ್ನು ಮಾಡ್ತಾ ಇದ್ದಾರೆ. ಹಾಗೆ ಪರಮ ಪೂಜ್ಯ ಶ್ರೀ ಶ್ರೀ ರಾಜಯೋಗಿ ಸದ್ಗುರು ರಮಾನಂದ ಸ್ವಾಮೀಜಿಯವರು ಕ್ಷೇತ್ರವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗೆ ಈ ಕ್ಷೇತ್ರದಲ್ಲಿ ತ್ರಿಕಾಲ ಪೂಜೆ ಬೆಳಿಗ್ಗೆ 5:30 ಗಂಟೆಗೆ, ಹಾಗೆ ಮಧ್ಯಾಹ್ನ 12:30 ಗಂಟೆಗೆ, ಹಾಗೆ ರಾತ್ರಿ 8 ಗಂಟೆಗೆ ಮಹಾಪೂಜೆ ನಡೆಯಲಿಕ್ಕುಂಟು. ಹಾಗೆ ವಿಶೇಷ ಅಲಂಕಾರ ಪೂಜೆ, ಹಾಗೆ ದಿನನಿತ್ಯ ಬೇರೆ ಬೇರೆ ಊರುಗಳ ಭಕ್ತಾದಿಗಳು ಬಂದು ಸೇವೆಯನ್ನು ಕೊಟ್ಟು ಅವರವರ ಮನೋಭೀಷ್ಟಗಳನ್ನು ಅನುಗ್ರಹಿಸ್ತಾರೆ. ಹಾಗೆ ಶಾಶ್ವತ ಪೂಜೆ ಅದು, ಹಾಗೆ ನಿತ್ಯ ಶಾಶ್ವತ ಪೂಜೆಯಿಂದ ಭಕ್ತರ ಶಾಶ್ವತ ಪೂಜೆಯಿಂದ ದಿನನಿತ್ಯ ಸೇವೆಯು ನಡೆಯುವುದು. ಹಾಗೆ ಕರ್ಪೂರಾರತಿ, ಪಂಚಗಜ್ಜಾಯ, ಹೂವಿನ ಪೂಜೆ, ಹಾಗೆ ಪಂಚಾಮೃತಾಭಿಷೇಕ, ಹಾಗೆ ಅಲಂಕಾರ ಪೂಜೆ, ಸರ್ವಸೇವೆ, ಮಹಾಪೂಜೆ, ಹಾಗೆ ಸರ್ವಾಲಂಕಾರ ಪೂಜೆ, ಹಾಗೆ ವಿಶೇಷವಾಗಿ ನಾಗರ ಪಂಚಮಿ, ಹಾಗೆ ಅಷ್ಟಮಿ, ಚೌತಿ, ಹಾಗೆ ಎಲ್ಲ ಸೇವೆಗಳು ಇಲ್ಲಿ ನಡೀತದೆ. ಹಾಗೆ ಸುಬ್ರಹ್ಮಣ್ಯನಿಗೆ ಮಂಗಳವಾರ, ಇವತ್ತು ವಿಶೇಷವಾದ ದಿವಸ, ಮಂಗಳವಾರ ಸುಬ್ರಹ್ಮಣ್ಯ ದೇವರಿಗೆ ಪಂಚಾಮೃತಾಭಿಷೇಕ ನಾವು ಸ್ವಾಮೀಜಿಯವರು ಇರುವ ಕಾಲದಿಂದಲೇ ಮಾಡಿಕೊಂಡು ಬಂದಿದ್ದೇವೆ. ಹಾಗೆ ಈ ದಿವಸ ಅದನ್ನು ವಿಶೇಷವಾಗಿ ನಾವು ದೇವಿಗೆ ವಿಶೇಷ ಪೂಜೆ, ಮಂಗಳವಾರ ಮತ್ತು ಶುಕ್ರವಾರ ಮಹಾಪೂಜೆ ನಡೆಯಲಿಕ್ಕೆ ಉಂಟು. ಹಾಗೆ ಎಲ್ಲ ಸೇವೆ ದೇವರಿಗೆ ನಡೆಯುವಂಥದ್ದು ವಿಶೇಷವಾಗಿ ಮಾಡಿಕೊಂಡು ಬಂದಂಥದ್ದು. ಸೆಪ್ಟೆಂಬರ್ನಲ್ಲಿ ನವರಾತ್ರಿ ಉತ್ಸವ ನಡೆಯಲಿಕ್ಕೆ ಉಂಟು. ಅದು 9 ದಿವಸವೂ ಕೂಡ ಕ್ಷೇತ್ರದಲ್ಲಿ ವಿಜೃಂಭಣೆಯನ್ನು ನಡೆಯಲಿಕ್ಕೆ ಉಂಟು. ಹಾಗೂ ಅನ್ನದಾನ ಸೇವೆ, ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮ, ಹಾಗೆ ವಿವಿಧ ಕಾರ್ಯಕ್ರಮಗಳು ಇಲ್ಲಿ ಕ್ಷೇತ್ರದಲ್ಲಿ ನಡೆಯುವಂತಹ ಸಂಪ್ರದಾಯ ಉಂಟು. ಹಾಗೆ ವರ್ಷಾವಧಿ ಉತ್ಸವ ಫೆಬ್ರವರಿ 18ರಿಂದ 21ರವರೆಗೆ
ಅದು ಕೂಡ ಮೊನ್ನೆ ಜರುಗಿತು. ಅದು ಕೂಡ ವಿಜೃಂಭಣೆಯಿಂದ ನಡೆದಿದೆ. ಎಲ್ಲ ಕ್ಷೇತ್ರದ ತಂತ್ರಿಯವರ ಅನುಗ್ರಹದಿಂದ ಹಾಗೆ ಸ್ವಾಮೀಜಿಯವರ ಅನುಗ್ರಹದಿಂದ ಒಳ್ಳೆಯ ರೀತಿಯಲ್ಲಿ ನಡೀತದೆ ಅಂತ ಹೇಳಿ ನಾವು ಹೇಳಲಿಕ್ಕೆ ಇಚ್ಛೆಪಡ್ತೇವೆ. ಶ್ರೀಯುತ ಮಾಬಲಶೆಟ್ಟಿ ಮಂಗಳೂರು, ಹಾಗೆ ಅವರು ಮೂಲತಃದವರು ಕೂಡ್ಲು ಅವರ ಊರು, ಸ್ವಂತ ಊರು. ಹಾಗೆ ಅವರೀಗ ಸತತ ಒಂದು 6 ವರ್ಷದಿಂದ ಈ ಕ್ಷೇತ್ರದಲ್ಲಿ ಆಡಳಿತವನ್ನು ಮಾಡಿಕೊಂಡು ಬಂದಿದ್ದಾರೆ. ಒಳ್ಳೆ ರೀತಿಯಲ್ಲಿ ನಮ್ಮ ಕ್ಷೇತ್ರವನ್ನು ಆಡಳಿತ ಮಾಡಿಕೊಂಡು ಬಂದಿದ್ದಾರೆ ಅಂತ ಹೇಳಿ ನಾವು ಹೇಳಲಿಕ್ಕೆ ಇಚ್ಛೆಪಡ್ತೇವೆ. ಕೊಲ್ಲಿಯ ಮಠದಲ್ಲಿ ಇಂದಿಗೂ ಸ್ವಾಮಿಗಳ ವಿವಿಧ ಫೋಟೋಗಳನ್ನು ಕಾಣಬಹುದು. ಕೊಲ್ಲಿಯ ಮಠಾಧೀಶ ಶ್ರೀ ರಮಾನಂದ ಸ್ವಾಮಿಗಳು ಆಶೀರ್ವಚನ ನೀಡುವಾಗ ವಸುದೈವ ಕುಟುಂಬಕಂ ಎನ್ನುವ ಉಕ್ತಿಯನ್ನು ನೆನಪಿಸುತ್ತಿದ್ದರು. ಆಶ್ರಮಕ್ಕೆ ಬರುವ ಭಕ್ತರಿಗೆ ಸಹಾಯ ಹಸ್ತ ಚಾಚುತ್ತಿದ್ದರು ಸ್ವಾಮಿಗಳು. ಇಂದಿಗೂ ಭಕ್ತರ ನೆನಪಿನಲ್ಲಿ ಉಳಿಯುವಂತಹ ಸ್ವಾಮೀಜಿ ಆಗಿದ್ದಾರೆ. ಸೌಪರ್ಣಿಕಾ ನದಿಯ ಸುಧೆಯಲಿ ಮಿಂದೆ ಆನಂದನಂದನದ ಭೃಂಗವಾದೆ. ಸೌಪರ್ಣಿಕಾ ನದಿಯ ಸುಧೆಯಲಿ ಮಿಂದೆ ಆನಂದನಂದನದ ಭೃಂಗವಾದೆ. ಸ್ವರ್ಣ ರೇಖಾಂಕಿತೆಯ ಚರಣದೆಡೆ ಬಂದೆ. ಸ್ವರ್ಣ ರೇಖಾಂಕಿತೆಯ ಚರಣದೆಡೆ ಬಂದೆ. ಶ್ರೀಚಕ್ರ ನಿಲಯದಲ್ಲಿ ನಾ ಹಾಡಿ ಕುಣಿದೆ. ಸೌಪರ್ಣಿಕಾ ನದಿಯ ಸುಧೆಯಲಿ ಮಿಂದೆ. ಎಲ್ಲಿ ನಾನಿರುವೆನೋ ಎಂಬುದನ್ನೇ ಮರೆತೆ. ಇಲ್ಲಿ ಭೂಲೋಕವೇ ಕೈಲಾಸದಂತೆ. ಎಲ್ಲಿ ನಾನಿರುವೆನೋ ಎಂಬುದನ್ನೇ ಮರೆತೆ. ಇಲ್ಲಿ ಭೂಲೋಕವೇ ಕೈಲಾಸದಂತೆ. ನಾನು ನನ್ನದು ಇಲ್ಲಿ ಶೂನ್ಯವಾಯಿತು. ನಾನು ನನ್ನದು ಇಲ್ಲಿ ಶೂನ್ಯವಾಯಿತು. ಬ್ರಹ್ಮಾಂಡವೇ ದೇವಿ ಅಡಿಯಲಿತ್ತು. ಸೌಪರ್ಣಿಕಾ ನದಿಯ ಸುಧೆಯಲಿ ಮಿಂದೆ ಆನಂದನಂದನದ ಭೃಂಗವಾದೆ. ಸ್ವರ್ಣ ರೇಖಾಂಕಿತೆಯ ಚರಣದೆಡೆ ಬಂದೆ. ಶ್ರೀಚಕ್ರ ನಿಲಯದಲ್ಲಿ ನಾ ಹಾಡಿ ಕುಣಿದೆ. ಸೌಪರ್ಣಿಕಾ ನದಿಯ ಸುಧೆಯಲಿ ಮಿಂದೆ. ವಂದಿಮಾಗಧರಂತೆ ದೇವಗಣ ಸ್ತುತಿಸೆ. ವೀಣೆಯನು ಝೇಂಕರಿಸಿ ವಾಣಿ ಆಲಾಪಿಸೆ. ವಂದಿಮಾಗಧರಂತೆ ದೇವಗಣ ಸ್ತುತಿಸೆ. ವೀಣೆಯನು ಝೇಂಕರಿಸಿ ವಾಣಿ ಆಲಾಪಿಸೆ. ಶ್ರೀ ಕ್ಷೇತ್ರದ ಶ್ರೀದೇವಿ ಮೂಕಾಂಬಿಕೆ ಸರ್ವರಿಗೂ ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯವನ್ನು ಪ್ರದಾನಿಸಲಿ.
ದಿವ್ಯ ರೂಪ ತಾಳಿ ಆಗಿ ಆಗ ಭದ್ರಕಾಳಿ ಶಾರದಾಂಬೆ ರೂಪದಲ್ಲಿ ಭೂಮಿ ವ್ಯೋಮ ಜ್ಯೋತಿಯಾಗಿ ದೇವಿ ದಿವ್ಯ ರೂಪ ತಾಳಿ ಆಗಿ ಆಗ ಭದ್ರಕಾಳಿ ಶಾರದಾಂಬೆ ರೂಪದಲ್ಲಿ ಭೂಮಿ ವ್ಯೋಮ ಜ್ಯೋತಿಯಾಗಿ ದೇವಿ ನಕ್ಕಳು ಮಾದೇವಿ ನಕ್ಕಳು ಓಂಕಾರ ಸಾಕಾರ ಆಗಿ ಬಂತು ಶ್ರೀಕಾರ ಶ್ರೀದೇವಿ ರೂಪವಾಯ್ತು ಆನಂದ ಸಾಗರವು ಎಲ್ಲ ಮೇರಿತು ಸಚ್ಚಿದಾನಂದವೇ ತುಂಬಿ ಬಂತು ಸಚ್ಚಿದಾನಂದವೇ ತುಂಬಿ ಬಂತು. ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಉಲ್ಲಾಸ್ ಅಗರಬತ್ತಿ. ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ತನ್ನಿರಿ. ಸಹ ಪ್ರಾಯೋಜಕರು ದಿಶಾ ಸರ್ಜಿಕಲ್ ಮತ್ತು ಲೈಫ್ ಕೇರ್. ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್.